ಜೀವನದಲ್ಲಿ ಧೃತಿಗೆಡದೆ ಜೀವನವನ್ನು ಮುಂದುವರಿಸಿಕೊಂಡು ಬಂದಿರುತ್ತೀರಿ. ಸುಮಾರು 23 ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ವ್ಯಾಪಾರಕ್ಕಾಗಿ ಸಣ್ಣ ಅಂಗಡಿಯನ್ನು ತೆರೆದು ಆ ಮೂಲಕ ಪತ್ರಿಕೆಯನ್ನು ಮಾರುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದೀರಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರಗತಿ ಬಂಧು ತಂಡದಲ್ಲಿದ್ದು ಒಕ್ಕೂಟದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುವುದರೊಂದಿಗೆ ಸುಮಾರು 18 ವರ್ಷಗಳಲ್ಲಿ ಯೋಜನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತೀರಿ. ಶಿವರಾತ್ರಿ ಭಜನಾ ಮಂಡಳಿ ಇಲ್ಲಿಯ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ಪತ್ನಿ ಸಂಧ್ಯಾ ಪಾಟ್ಕರ್ ಹಾಗೂ ಪುತ್ರ ಪವನ್ ಪಾಟ್ಕರ್ ಇವರೊಂದಿಗೆ ಸುಖಮಯ ಜೀವನ ನಡೆಸುತ್ತಿರುವ ತಮ್ಮ ಮುಂದಿನ ಜೀವನವು ಯಶಸ್ವಿಯಾಗಲಿ, ದೇವರ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತಾ ಪತ್ರಕರ್ತರ ದಿನಾಚರಣೆ 2025ರ ಕಾರ್ಯಕ್ರಮದಲ್ಲಿ ತಮ್ಮ ಪತ್ರಿಕಾ ವಿತರಣೆಯ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಪ್ರೀತಿಪೂರ್ವಕವಾಗಿ ಕೊಡಮಾಡುವ ಸನ್ಮಾನ ಪತ್ರ, ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ. ಇವತ್ತಿನ ದಿವಸ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷದ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಿರುವಂಥದ್ದು ಬಹಳಷ್ಟು ಸಂತೋಷವನ್ನು ಕೊಡ್ತಾ ಇದೆ. ವಿಶೇಷವಾಗಿ ಮೊನ್ನೆ ಶರೀಫ್ ಅವರು ಬಂದು ಇವತ್ತಿನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ನಾನು ಗೆಸ್ಟ್ ಯಾರು ಸರ್ ಅಂತ ಕೇಳಿದೆ. ಆಗ ಅವರು ಮೊಗಲೇಶ್ವರ ಸರ್ ಅಂತ ಹೇಳಿದರು. ಅದೊಂದು ಅಂತ ಹೇಳಿದರು. ಮತ್ತು ಇವತ್ತು ಬಂದು ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ವವಾಗಿದೆ. ಏನಕ್ಕೆ ಕಾರ್ಯಕ್ರಮ ಇಲ್ಲೇ ಮಾಡಿದ್ದಾರೆ? ಬೇರೆ ನಮ್ಮನ್ನೆಲ್ಲ ಸೇರಿಸಿ ಇವರೆಲ್ಲ ಸೇರಿಸಿ ಮಾಡ್ಬೋದಾಗಿತ್ತಲ್ಲ, ಯಾಕಿಲ್ಲ ಮಾಡಿದ್ದಾರೆ? ಯಾಕೆ ಅಂದರೆ ಪತ್ರಕರ್ತರು ಇದ್ದಾರೆ ಅಂತ ನಿಮಗೆ ಗೊತ್ತಾಗಲಿ ಅಂತನಾ? ಇಲ್ಲ. ಮತ್ತೆ ನಾನು ಯಾಕೆ ಹೇಳಿದೆ ಅಂದರೆ, ನಾವೆಲ್ಲ ವಿದ್ಯಾರ್ಥಿ ದಸಲಿದ್ದಾಗ PUC ವರ್ಗು ನಮ್ಮ ಸ್ಕೂಲ್ನಲ್ಲಿ ಮೊದಲಿಗೆ ಫಸ್ಟ್ ಪ್ರೇಯರ್ ಆದ ತಕ್ಷಣವೇ ಒಂದು ಪ್ರತಿದಿನದ್ದು ಒಂದು ಪೇಪರ್ದು ಇನ್ಕ್ಲೂಡಿಂಗ್ ಇಂಗ್ಲೀಷ್ ಪ್ರತಿದಿನದ್ದು ಮುಖ್ಯ ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮ ನಿಮ್ಮ ಜೀವನವನ್ನು ಅಳವಡಿಸ್ಕೊಳ್ಳಿ. ಇಲ್ಲಿ ಮಾತಾಡಿದಂಥವ್ರು ಯಾವುದೂ ಬೇಡದಿಲ್ಲ, ಎಲ್ಲದೂ ಜೀವನದಲ್ಲಿ ಬೇಕಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ನಮ್ಮ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳು ಇವತ್ತು ಆಗಮಿಸಿದ್ದಾರೆ. ಯಾವತ್ತು ನಮ್ಮ ಪತ್ರಕರ್ತರಿಗಿಂತ ಕೆಲವು ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಹೋಗೋದಿಲ್ಲ, ಕೆಲವು ಕಡೆಗೆ ಹೋಗ್ಲಿಕ್ಕಾಗ ತುಂಬ ಕಾರ್ಯಕ್ರಮಗಳಿರ್ತವೆ, ಬೇರೆ ಬೇರೆ ಡಿವೈಡ್ ಮಾಡಿ ಹೋಗ್ತೇವೆ. ಅದೆಲ್ಲ ಕಾರ್ಯಕ್ರಮಗಳು ಬಿಟ್ಟು ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಆದ ಕಾರಣ ನಮಗೆ ಅಪೂರ್ವವಾದ ವಿಷಯಗಳು ನಿಮ್ಮೂರಿನಲ್ಲಿ ಇರ್ಬೋದು. ಅದು ಪತ್ರಿಕೆಯವರ ಗಮನಕ್ಕೆ ಇದುವರೆಗೆ ಬಂದಿಲ್ಲದೆ ಇರ್ಬೋದು. ನೀವು ಅವರಿಗೆ ಮಾಹಿತಿ ಕೊಡ್ಬೋದು ಅಥವಾ ನೀವೇ ಬರೀಬೋದು. ನೀವೇ ಜರ್ನಲಿಸಮ್ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಬೋದು. ಇದು ನಾನು ನನ್ನ ಅನುಭವದಿಂದ ಹೇಳೋ ಮಾತು. ನಾನು ಉದಯವಾಣಿ ಪತ್ರಿಕೆಗೆ, ಪ್ರಜಾವಾಣಿ ಪತ್ರಿಕೆಗೆ, ರೂಪತಾರ, ತುಷಾರ, ಈ ಎಲ್ಲ ಸಮುದಾಯ ವಾರ್ತಾಪತ್ರ, ಹೊಸತು, ಸಮಾಜಮುಖಿ ಎಲ್ಲ ಪತ್ರಿಕೆಗಳಿಗೆ ವಿದ್ಯಾರ್ಥಿ ದಶೆಯಿಂದ ನಾನು ಬರಿತಾ ಬಂದಿರೋನು. ನಾನು ತರಂಗ ಪತ್ರಿಕೆಯ ಸಂತೋಷ್ ಕುಮಾರ್ ಗುಲ್ವಾಡಿ ಅವರ ಜೊತೆಗೆ, ಶರತ್ ಕಲ್ಕೋಡ್ ಅವರ ಜೊತೆಗೆ ಅವ್ರ ಜೊತೆ ಮಾತುಕತೆ ನಡೆಸಿದವನು, ಅವರನ್ನು ಹಲವು ಬಾರಿ ಭೇಟಿ ಮಾಡಿದವನು. ಉದಯವಾಣಿಯಲ್ಲಿ ಬನ್ನಂಜೆ ರಮಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರು ಅವರೆಲ್ಲ ಭೇಟಿ ಮಾಡಿದೆ. ಹಾಗಾಗಿ ಆ ಪತ್ರಿಕೆಯ ಒಡನಾಟದ ಮೂಲಕ ಹಲವಾರು ರೀತಿಯ ಒಂದು ಶಿಕ್ಷಣ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅದೊಂದು ಆಸಕ್ತಿದಾಯಕವಾದಂಥ ಒಂದು ಕ್ಷೇತ್ರ. ನಿಮ್ಮಲ್ಲಿ ಕೆಲವರು ನಿಮ್ಮ ಬರವಣಿಗೆಯ ಮೂಲಕ, ಸೃಜನಶೀಲತೆಯ ಮೂಲಕ ಮತ್ತು ಸಮಾಜಮುಖಿ ಎಚ್ಚರದ ಮೂಲಕ ಆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಈ ಪತ್ರಿಕಾ ದಿನಾಚರಣೆ ಇವತ್ತೇನಾಗಿದೆ ಅದು ವರ್ಷ ನಡೆಯಲಿ ಮತ್ತು ಪತ್ರಿಕೆಗಳು